ಯುವತಿಯ ಅತ್ಯಾಚಾರವನ್ನ ಇವತ್ತು ಭೀಮಸೇನೆ ದಕ್ಷಿಣ ಕನ್ನಡ ಜಿಲ್ಲೆ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ಬಂದು ಇಲ್ಲಿ ಸೇರಿಕೊಂಡಿದ್ದೇವೆ. ಕಾರಣ ದಲಿತ ಸಮುದಾಯದ ಅಪ್ರಾಪ್ತ ಯುವತಿಯ ಮೇಲೆ ನಡೆದಿರತಕ್ಕಂತಹ ಅತ್ಯಾಚಾರವನ್ನು ಖಂಡಿಸಿ ನಾವೆಲ್ಲರೂ ಜಾತಿ ಮತವನ್ನು ಬಿಟ್ಟು ಪಕ್ಷಗಳ ಭೇದವಿಲ್ಲದೆ ನಾವೆಲ್ಲರೂ ಬಂದು ಇಲ್ಲಿ ಸೇರಿಕೊಂಡಿದ್ದೇವೆ. ಇವತ್ತು ಈಗಾಗಲೇ ಮಾತಾಡಿದರು ಗೋಪಾಲ್ ಮುತ್ತೂರವರು. ಉಡುಪಿಯ ಪ್ರಕರಣದ ಬಗ್ಗೆ ಎಲ್ಲ ಶಾಸಕರುಗಳು, ಎಂಪಿಗಳು, ಎಲ್ಲ ರೀತಿಯ ಸಂಘಟನೆಗಳು ಧ್ವನಿ ಎತ್ತಿದ್ದು, ಆ ಸಂಘಟನೆಗಳು ಇವಾಗ ಎಲ್ಲಿ ಹೋಗಿದೆ ಅಂತೇಳಿ ನಾನು ನೇರವಾಗಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂತಹ ಭಿಕ್ಷೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂತಹ ಭಿಕ್ಷೆಯಿಂದ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿರತಕ್ಕಂತಹ ದಲಿತ ಸಮುದಾಯದ ಶಾಸಕಿಯಾದಂತಹ ಭಾಗೀರಥಿ ಮುರಳೀರವರೇ, ನಿಮಗೆ ಹತ್ತಿರದ ವಿಟ್ಲ ಕಾಣಿಸಲಿಲ್ಲವೇ? ಉಡುಪಿಯ ಪ್ರಕರಣವನ್ನು ಖಂಡಿಸಿ ನೀವು ಪ್ರತಿಭಟನೆಯನ್ನು ಮಾಡಿದ್ದೀರಲ್ಲ, ಇದೇ ದಲಿತ ತಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯವಾಗಿದೆ, ಅತ್ಯಾಚಾರಕ್ಕೊಳಗಾಗಿದ್ದಾರೆ. ಬಾಬಾ ಸಾಹೇಬರು ಕೊಟ್ಟಿರತಕ್ಕಂತಹ ಭಿಕ್ಷೆಯಿಂದ ಗೆದ್ದು ವಿಧಾನಸಭೆಯನ್ನು ಪ್ರವೇಶಿಸಿದವರು ನೀವುಗಳು. ಇವತ್ತು ಈ ಪ್ರಕರಣದ ವಿರುದ್ಧ ಧ್ವನಿಯನ್ನು ಎತ್ತಬೇಕಾಗಿತ್ತು. ಆದರೆ ತಾವು ಎಲ್ಲಿ ಮಾಯವಾಗಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಬಂಧುಗಳೇ, ಇದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ನಮಗೆ ದಲಿತರ ಹೆಣ್ಣು ಮಕ್ಕಳಿಗೆ, ದಲಿತರಿಗೆ ಜೊತೆಯಲ್ಲಿ ಸಮಾಜದ ಹೆಣ್ಣು ಮಕ್ಕಳ ಬದುಕಿಗೆ, ಜೀವನಕ್ಕೆ ನೀವು ಗ್ಯಾರಂಟಿಯನ್ನು ಕೊಡಬೇಕಾಗಿದೆ. ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿಯನ್ನು ಕೊಡಬೇಕಾಗಿದೆ, ಅವರ ಜೀವನಕ್ಕೆ ಗ್ಯಾರಂಟಿಯನ್ನು ಕೊಡಬೇಕಾಗಿದೆ. ಇದು ಇವತ್ತು ಈ ಪ್ರಕರಣವಾದ ಮಾರು ದಿವಸವೇ ಬಾಬಾ ಸಾಹೇಬರ ಸಂವಿಧಾನಕ್ಕೆ ಅನುಸಾರವಾಗಿ ಆರಕ್ಷಕರು ಆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬಂದಿದೆ. ನಾವು ಒತ್ತಾಯಪಡಿಸ್ತೇವೆ ಮಾನ್ಯ ಗೃಹ ಸಚಿವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಯಾವ ರೀತಿಯ ಕಾನೂನನ್ನು ಕೊಟ್ಟಿದ್ದಾರೋ ಅದೇ ಪ್ರಕಾರವಾಗಿ ಈ ಪಾಪಿಗಳಿಗೆ ಶಿಕ್ಷೆ ಆಗಬೇಕಾಗಿದೆ. ಯಾವ ರಾಜಕೀಯ ಪಕ್ಷದ ನಾಯಕರುಗಳಿಗೆ, ರಾಜಕೀಯದ ಪುಡಾರಿಗಳಿಗೆ ಮಣಿಯದೆ ಈ ಪಾಪಿಗಳಿಗೆ ಯಾವ ರೀತಿಯ ಶಿಕ್ಷೆಯನ್ನ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ತೋರಿಸಿದಾರೋ ಆ ರೀತಿಯ ಶಿಕ್ಷೆಯನ್ನ ನೀಡಬೇಕು. ಅಲ್ಲಿಯವರೆಗೆ ನಮ್ಮ ಈ ಹೋರಾಟ ಮುಂದುವರಿಯುತ್ತದೆ ಎನ್ನುವಂತಹ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಬೇಸರದ ಸಂಗತಿ ಏನು ಅಂತ ಕೇಳಿದರೆ, ದಲಿತ ಸಮುದಾಯದ ಬಾಲಕಿಗೆ ಅತ್ಯಾಚಾರ ಆದಾಗ ಆ ದಲಿತ ಸಮುದಾಯದ ಬಾಲಕಿಯ ಅತ್ಯಾಚಾರದಲ್ಲಿ ಕೂಡ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಿರತಕ್ಕಂತಹ ರಾಜಕೀಯ ಆ ಪುಡಾರಿಗಳಿಗೆ ನನ್ನ ಧಿಕ್ಕಾರ ಇದೆ. ಈ ಸಂದರ್ಭದಲ್ಲಿ ಬಂಧುಗಳೇ, ಮತ್ತೊಂದು ವಿಷಯ, ದಲಿತ ಸಂಘಟನೆಗಳ ನಾಯಕರುಗಳು ಇವತ್ತು ಈಗ ತಾನೇ ಮಾತಾಡುವಾಗ ಸರ್ ಹೇಳಿದರು, ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಖಂಡಿತವಾಗಿ ಒಂದಂತೂ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಅಪಪ್ರಚಾರಗಳಿರಲಿ, ಯಾವ ರೀತಿಯ ಅಪಪ್ರಚಾರಗಳು ಇದ್ರೂ ಈ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸರಿಯಾದ ತೀರ್ಪು ಅಥವಾ ಪ್ರಕರಣಕ್ಕೆ ಸರಿಯಾದಂತಹ ಅವರಿಗೆ ನ್ಯಾಯ ದೊರಕದವರೆಗೂ ಈ ಹೋರಾಟ ನಮ್ಮದು ಮುಂದುವರಿಯುತ್ತದೆ ಎನ್ನುವಂತಹ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ಕೆಲವೊಂದು ದಲಿತ ನಾಯಕರುಗಳು ಆ ಅತ್ಯಾಚಾರಿಗಳ ಜೊತೆಯಲ್ಲಿ ಸೇರಿಕೊಂಡು ಲೀಡರ್ಗಳು, ಒಂದು ಬೇಸರದಲ್ಲಿ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದಲಿತ ಸಮುದಾಯದ ಲೀಡರ್ಗಳು ಡೀಲರ್ಗಳಾಗಿ ಪರಿವರ್ತನೆ ಆಗಿರುವುದನ್ನು ನಾವು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ದಲಿತ ಸಮುದಾಯದ ಲೀಡರ್ಗಳಲ್ಲ, ಆ ಡೀಲರ್ಗಳಿಗೆ ದಲಿತ ಸಮುದಾಯದ ಯುವ ಸಮಾಜ ಸರಿಯಾದ ಉತ್ತರವನ್ನ ಜೊತೆಯಲ್ಲಿ ತಕ್ಕ ಪಾಠವನ್ನ ಕಲಿಸಲಿಕ್ಕಿದೆ ಎನ್ನುವಂತಹ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದುಗಳೇ, ದಲಿತರಿಗೆ ಭಗವಾನ್ ಬುದ್ಧರು ಬೋಧಿಸಿರತಕ್ಕಂತಹ ಶಾಂತಿಯ ಮಂತ್ರವೂ ಗೊತ್ತಿದೆ, ಸೀದಾನಾಕನ ಕೋರೆಗಾಂವ್ ಯುದ್ಧವೂ ಕೂಡ ನೆನಪಿದೆ ಎನ್ನುವಂತಹ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಯ ಸಂದರ್ಭ ಬಂದರೆ ನಮಗೆ ಶಾಂತಿಯನ್ನು ಕಾಪಾಡಿಕೊಳ್ತೇವೆ, ಸಮಯ ಸಂದರ್ಭ ಬಂದರೆ ಸೀದಾನಾಕನ ಕೋರೆಗಾಂವ್ ಯುದ್ಧವನ್ನು ಕೂಡ ನಾವು ನೆನಪಿಸಲಿಕ್ಕೆ ಇಲ್ಲಿ ಸಜ್ಜಾಗಿದ್ದೇವೆ ಎನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಇವತ್ತು ಅಪ್ರಾಪ್ತ ಯುವತಿಗಾದಂತಹ ಅತ್ಯಾಚಾರವನ್ನು ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಖಂಡಿಸುತ್ತೇವೆ. ಯಾವುದೇ ಕಾರಣಕ್ಕೂ ಆ ಅತ್ಯಾಚಾರಿಗಳಿಗೆ ರಕ್ಷಣೆಯನ್ನು ಕೊಡುವಂತಹ ಯಾವುದೇ ಸಂಘಟನೆಗಳಾಗಿರಲಿ, ಯಾವುದೇ ರಾಜಕೀಯ ನಾಯಕರುಗಳು ಅವರಿಗೆ ರಕ್ಷಣೆಯನ್ನು ಕೊಡ್ತಿದ್ರೆ ಅಂಥವರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ. ಇದರ ಜೊತೆಯಲ್ಲಿ ದಲಿತ ಸಮಾಜ, ಸದೃಢ ಸಮಾಜ ಜಾಗೃತರಾಗಬೇಕಾಗಿದೆ. ಬಾಬಾ ಸಾಹೇಬರ ಅಥವಾ ದಾದಾ ಸಾಹೇಬ್ ಕಾಂಶಿರಾಮ್ಜಿ ಅವರ ಮಾತಿನಂತೆ ಅಧಿಕಾರಹೀನತೆಯೇ ಅಸ್ಪೃಶ್ಯತೆ.
ಇಲ್ಲದಿರುವಂತಹ ಅಧಿಕಾರವೇ ಇವತ್ತು ಅತ್ಯಾಚಾರ, ದಬ್ಬಾಳಿಕೆ, ದೌರ್ಜನ್ಯ, ಅಸ್ಪೃಶ್ಯತೆಗೆ ಕಾರಣವಾಗಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಬಾಬಾ ಸಾಹೇಬರ ಹಾದಿಯಲ್ಲಿ ನಡೆಯುವುದರ ಮೂಲಕ, ಅಧಿಕಾರದ ಗದ್ದುಗೆಯನ್ನು ಏರುವುದರ ಮೂಲಕ ಇಲ್ಲಿನ ಮನುವಾದಿ ವ್ಯವಸ್ಥೆಗೆ, ಮನುವಾದಿಗಳಿಗೆ, ದಲಿತ ವಿರೋಧಿಗಳಿಗೆ ತಕ್ಕ ಉತ್ತರವನ್ನು ನೀಡಬೇಕಾಗಿದೆ ಎನ್ನುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್.